ಬಟ್ ನೀವೇನೇ ಹೇಳಿ ಇವ್ರಿಗೆ ನಾನೊಂದು ಮೆಡಲ್ ಕೊಡಲೇಬೇಕು. ನನ್ನನ್ನು ಇಷ್ಟು ವರ್ಷ ಸಹಿಸ್ಕೊಂಡಿದ್ದಾರೆ, ಅದಕ್ಕೆ ಮೆಡಲ್ ಇಜ್ಜೆಂಡೆಲ್ಲ ಒಂಜಿ ಮಡಲ ಅಣ್ಣ ಕೊರಡೆ ಯಾರೆಗೊಂಜಿ. ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ಅಂತ ಸುಮಾರು ಹೋಗಿದ್ದೀವಿ. ಇವಾಗ 7 ವರ್ಷ ಆದ್ಮೇಲೆ ಇನ್ನೊಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ದೇವ್ರ ಹತ್ರ ಹೋಗ್ಬಿಟ್ಟು ಫಸ್ಟ್ ದೇವ್ರೇ ಇನ್ನು ಮುಂದೇನು ಇದೇ ತರ ಪೇಷನ್ಸ್ ಕೊಡಪ್ಪ ನಮ್ಗೆ ಅಂತ ಕೇಳಿದ್ದು ಅಲ್ಲ. ಒಂದು ಸ್ಮಾರ್ಟ್ ವಾಚ್ ತೆಕ್ಕೊಟ್ಟಿದ್ದಾರೆ ನಿಮ್ಮ ದೀಪಕ್ ಬ್ರೋ ಅವರು. ಸೊ ಥ್ಯಾಂಕ್ ಯು. ಮಲ್ಕೊಂಡಿರೋದ್ರಲ್ಲೂ ಸ್ಟೈಲ್ ನೋಡಿ. ಸೆಪ್ಟೆಂಬರ್ 8 ನಾನು ಅವತ್ತು ಹೇಳ್ದಂಗೆ ಇವತ್ತು ನಮ್ಮ ಆ್ಯನಿವರ್ಸರಿ. ಸೊ ಒಂದು ರೌಂಡ್ ಎಲ್ಲರೂ ಹೋಗಿ ಬರೋದು ಅಂತ ಇವಾಗ ಹೊರಟಿದ್ದೀವಿ. ಬೆಳಗ್ಗೆನೆ 10:30 ಆಗಿದೆ. ಬಟ್ ಹೌದು, ಆದರೆ ಇವತ್ತು ಫಾರ್ ಎ ಬ್ಯಾಡ್ ಲಕ್ ನಮ್ಮದು ತುಂಬ ಒಂಥರ ಕ್ಲೌಡಿ ಡೇ ಇದೆ. ಒಂದು ಸ್ವಲ್ಪನೂ ಬಿಸಿಲೇ ಇಲ್ಲ. ಬಟ್ ಸ್ಟಿಲ್ ಒಂದು ರೌಂಡ್ ಹೋಗಿ ಬರೋಣ ಅಂತ. ಆ್ಯಂಡ್ ಒನ್ ಮೋರ್ ಸರ್ಪ್ರೈಸ್ ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ಇವತ್ತು ಕಾರ್ ರೆಂಟ್ ಮಾಡಿದ್ದೀವಿ. ಸೇ ಹಾಯ್, ಹಲೋ. ಒಂದು ರೌಂಡ್ ಹೋಗಿ ಬರೋದು ಅಂತ. ಎಲ್ಲೂ ಇಳಿಯೋಕ್ಕಾಗಿಲ್ಲ, ಮಳೆ ಬಂತು ಅಂದರೆ ಕಾರಲ್ಲೇ ಕೂತ್ಕೊಂಡು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಅಲ್ಲ ರೇಯನ್? ಹೋಗೋಣ ರೇಯಸ್? ಫಸ್ಟ್ಗೆ ಇವಾಗ ಒಂದು ದೇವ್ರ ದರ್ಶನ ಮಾಡೋಣ ನಾವು. ಅದಾದ್ಮೇಲೆ ನೋಡೋಣ ಎಲ್ಲಿ ಹೋಗೋದು ಅಂತ. ಓಕೆನಾ? ಲೆಟ್ಸ್ ಗೋ. ನಾವು ಹೋಗಿದ್ದು ಇವತ್ತು ಆನಿವರ್ಸರಿ ದಿನ ಟೆಂಪಲ್ಗೆ. ಯಾಕಂತ ಹೇಳಿದ್ರೆ ಮದುವೆ ಆಗಿ 7 ವರ್ಷ ಆಯಿತು. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ ಎಲ್ಲ ಲಂಡನಲ್ಲಿ, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ಅಂತ ಸುಮಾರು ಹೋಗಿದ್ದೀವಿ. ಇವಾಗ 7 ವರ್ಷ ಆದಮೇಲೆ ಇನ್ನೊಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ದೇವ್ರ ಹತ್ರ ಹೋಗ್ಬಿಟ್ಟು ಫಸ್ಟ್ ದೇವ್ರೇ ಇನ್ನು ಮುಂದೇನು ಇದೇ ಥರ ಪೇಷನ್ಸ್ ಕೊಡಪ್ಪ ನಮಗೆ ಅಂತ ಕೇಳಿಲ್ವಾ? ಅವ್ರು ಡ್ರೈವಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಇವಾಗ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ನಮ್ದು ರೈಟ್ ಸೈಡ್ ಅಲ್ಲಿ ಡ್ರೈವಿಂಗ್ ಇರೋದು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್. ಸೊ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್. ಅಂಡ್ ಇದು ಅವರು ಫಸ್ಟ್ ಟೈಮ್ ನಾವು ಫ್ಯಾಮಿಲಿ 3 ಜನ ಅಷ್ಟೇ ಅಂತ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾವು. ಸೊ ಒಂದು ಸ್ವಲ್ಪ ಜಾಸ್ತಿ ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇದೆ ಅಲ್ಲ ಬಾಬಾ? ಖುಷಿ ಆಯ್ತಲ್ವಾ ಟೆಂಪಲ್ಗೆ ಹೋಗಿದ್ದು? ಇದು ಬಿಗ್ ಟೆಂಪಲ್ ಇತ್ತು ಒಂದ್ ಸ್ವಲ್ಪ ಅಲ್ವಾ? ಅವತ್ತು ಲಾಸ್ಟ್ ಟೈಮ್ ನಾವು ಹೋಗಿದ್ದು ಒಂದ್ ಸ್ವಲ್ಪ ಸ್ಮಾಲ್ ಇತ್ತು, ಇದು ಒಂದ್ ಸ್ವಲ್ಪ ಬಿಗ್ ಟೆಂಪಲ್. ಅಂಡ್ ಅವಾಗಲೇ ನಾವು ಹೋಗಿದ್ದು ಒಂದು ಬ್ರಾಂಪ್ಟನ್ ಅಲ್ಲಿರುವಂತ ಒಂದು ಜೈನ್ ಟೆಂಪಲ್, ಅದು ದಿಗಂಬರ್ ಜೈನ್ ಟೆಂಪಲ್. ನಾವು ಲಾಸ್ಟ್ ಟೈಮ್ ಹೋಗಿದ್ದು ಇಟೋಬಿಕೋಕ್ ಅಂತ ಒಂದು ಪ್ಲೇಸ್ ಅಲ್ಲಿ ಇರೋ ಟೆಂಪಲ್. ಇದು ಒಂದ್ ಸ್ವಲ್ಪ ದೊಡ್ಡದು ಅದಕ್ಕಿಂತನೂ. ನಾನು ಲಾಸ್ಟ್ ಟೈಮ್ ಒಂದು ಗಿಫ್ಟ್ ಬಗ್ಗೆ ಹೇಳಿದ್ದೆ, ಗಿಫ್ಟ್ ತಗೊಬಂದ್ವಿ ಅಂತ. ಅದು ಸ್ಮಾರ್ಟ್ ವಾಚ್, ಅದು ಫಿಟ್ಬಿಟ್ ವರ್ಸಾ 2 ಅಂತ ಸ್ಮಾರ್ಟ್ ವಾಚ್ ಇವಾಗ ಹಾಕೊಂಡಿದ್ದೀನಿ. ಇದೆ ಅದು ಗಿಫ್ಟ್. ಸೊ ತುಂಬಾ ಜನ ಹೇಳಿದ್ರಿ ಏನು ಫ್ರಿಜ್ಜು, ವಾಷಿಂಗ್ ಮಿಷನ್ ಎಲ್ಲ ತಗೊಳಕ್ ಹೋದ್ರೆ ಅದೆಲ್ಲ ನಿಮಗೆ ವಾಷಿಂಗ್ ಮಿಷನ್ಗೆ ತುಂಬಾ ಕಷ್ಟ ಆಗುತ್ತೆ ಅಲ್ಲ, ಕೆಳಗಡೆ 3 ಸರಿ ಹೋಗ್ಬೇಕು ನಿಮ್ಮ ಬಿಲ್ಡಿಂಗ್ ಅಲ್ಲಿ ಅಂತ ಹೇಳಿದ್ರಿ. ಸೊ ಅಷ್ಟೆಲ್ಲ ದೊಡ್ಡದು ತಗೊಳಕ್ ಹೋಗಿಲ್ಲ ನಾವು, ಯಾಕಂದ್ರೆ ನಾವು ಇಲ್ಲಿ ಇವಾಗ ಸದ್ಯಕ್ಕೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು, ಅದೆಲ್ಲ ಇಟ್ಕೊಳಕ್ ಆಗಲ್ಲ ನಮಗೆ. ಸೊ ಹಂಗಾಗಿ ಒಂದು ಸ್ಮಾರ್ಟ್ ವಾಚ್ ತೆಕ್ಕೊಟ್ಟಿದ್ದಾರೆ ನಿಮ್ಮ ದೀಪಕ್ ಬ್ರೋ ಅವರು. ಸೊ ಥ್ಯಾಂಕ್ ಯು. ಈ ವಾಚ್ದು ಅನ್ಬಾಕ್ಸಿಂಗ್ ಮತ್ತೆ ಕೆಲವೊಂದು ಫೀಚರ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಇನ್ನೊಂದು ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಅಂಡ್ ಇವಾಗ ಎಲ್ಲಿ ಹೋಗ್ತಾ ಇದೀವಿ ರೇಂಜ್? ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಊಟ ಮಾಡಕ್ಕೆ?
ಅವನಿಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಎಸ್, ಇದು ನಾವು ಇವಾಗ ಬ್ರಾಂಪ್ಟನ್ ಅನ್ನೋ ಪ್ಲೇಸ್ ಅಲ್ಲಿ ಇರೋದ್ರಿಂದ, ಈ ಬ್ರಾಂಪ್ಟನ್ ಅಂದ್ರೆ ಇದು ಆಲ್ಮೋಸ್ಟ್ ಇಲ್ಲಿ ಕೆನಡಾದಲ್ಲಿರೋ ಆಲ್ಮೋಸ್ಟ್ ತುಂಬಾ ಜನ ಇಂಡಿಯನ್ಸ್, ಇದೊಂದು ಇಂಡಿಯನ್ಸ್ಗೆ ಎಲ್ಲರೂ ಇಲ್ಲೇ ಇರ್ತಾರೆ ಜಾಸ್ತಿ, ಬ್ರಾಂಪ್ಟನ್ ಅಲ್ಲೇ ಇರೋದು ಎಲ್ಲರೂ. ಯಾರ ಹತ್ರ ಕೇಳಿದ್ರು ಕೆನಡಾದಲ್ಲಿರೋ ಇಂಡಿಯನ್ಸ್ ಬ್ರಾಂಪ್ಟನ್ ಅಲ್ಲೇ ಇರ್ತಾರೆ ಹೆಚ್ಚಾಗಿ. ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ಜಾಸ್ತಿ ಇದೆ. ಸೊ ಹಂಗಾಗಿ ಇವತ್ತೊಂದು ಇವಾಗ ಲಂಚ್ಗೆ ಮಧ್ಯಾಹ್ನ ಅಲ್ಲಿ ಒಂದು ಇಂಡಿಯನ್ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಊಟ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ. ಮತ್ತೆ ಎಲ್ಲರೂ ಅವ್ರು ಆಲ್ಮೋಸ್ಟ್ ನಿದ್ದೆ ಮಾಡೋ ಲೆವೆಲ್ಗೆ ಹೋಗಿದ್ರು. ಅದಕ್ಕೆ ಇವಾಗ ನಿದ್ದೆ ಮಾಡೋದು ಬೇಡ ಅಂತ ಎಬ್ಸ್ಬಿಟ್ಟು ಕೂರಿಸಿದ್ದೀನಿ ಮತ್ತೆ. ಅಲ್ಲ ರೇಯಾಂಶ್, ಚೆನ್ನಾಗಿ ಊಟ ಆಗಿದ ತಕ್ಷಣ ಕಾರಲ್ಲಿ ಸುಮ್ಮನೆ ಹಂಗೆ ಇವಾಗ ನಿದ್ದೆ ಹೊಡೆಯೋ ಸೀನಲ್ಲಿ ಇದ್ದೆ ಅಲ್ಲ ನೀನು. ಸೊ ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಎಲ್ಲೋಗೋದು ಅಂತ ಸುಮ್ಮನೆ ಒಂದು ಹತ್ರದಲ್ಲೇ ಇಲ್ಲೊಂದು ಎಲ್ಲೋರಾ ಗಾರ್ಜ್ ಅಂತ ಒಂದು ಪ್ಲೇಸ್ ಇದೆ, ಕನ್ಸರ್ವೇಷನ್ ಏರಿಯಾ ಅದೊಂದು ಹತ್ರದಲ್ಲೇ ಇದೆ. ಸೊ ಇಲ್ಲಿ ನಾವಿಲ್ಲಿ ಬ್ರಾಂಪ್ಟನ್ ಹತ್ರ ಬಂದಿದ್ವಲ್ಲ, ಸೊ ಅಲ್ಲಿ ಹತ್ರದಲ್ಲೇ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆಲ್ಲ ಒಂದು ಸ್ವಲ್ಪ ದೂರದಲ್ಲಿದೆ ಪ್ಲೇಸ್ಗಳೆಲ್ಲ. ಅಂದರೆ ಒನ್ ಅವರ್ ಒಳಗಡೆ, 1.5 hour ಒಳಗಡೆ ಇಲ್ಲ, ಅದೆಲ್ಲ ದೂರ ಇದೆ. ಸೊ ನಾವಿದು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸದ್ಯಕ್ಕೆ ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ಏನಾದರೂ ಇದ್ರೆ ನೋಡ್ಕೊಂಬರೋಣ ಅಂತ ಹೊರಟಿರೋದು ನಾವು. ಹಂಗೆ ಹೋಗ್ತಾ ಇದೀವಿ. ಅವನಿಗೆ ಆಲ್ರೆಡಿ ಸುಸ್ತಾಯ್ತಂತೆ, ಕೂತು ನನಗೆ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅಲ್ಲ ಬಾಬಾ. ಏನಕ್ಕೆ ಫೇಮಸ್ ಅಂದರೆ ಇಲ್ಲೆಲ್ಲ ಟ್ಯೂಬಿಂಗ್ ಮಾಡೋಕ್ಕೆ ಬರ್ತಾರೆ. ಆ ಟ್ಯೂಬ್ ಇಟ್ಕೊಂಡು ಅದರಲ್ಲಿ ಅಲ್ಲಿಂದ ಆ ಎಂಡಿಂದ ಲಾಸ್ಟ್ ತನಕ ಟ್ಯೂಬಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ಪ್ಲೇಸ್ ತುಂಬಾ ಫೇಮಸ್ ಆ್ಯಕ್ಚುಲಿ. ಆದರೆ ಇವಾಗ ಕೋವಿಡಿಂದಾಗಿ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇವತ್ತು ವೀಕ್ ಡೇ ಕೂಡ, ಹಾಗಾಗಿ ಜನ ಕೂಡ ಇಲ್ಲ ಇಲ್ಲಿ. ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ. ಮಳೆ ಬಂದರೆ ಒಂದು ಕತೆ ಆಗುತ್ತೆ. ಇವಾಗ ಅಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ. ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಇವಾಗ ಹಿಂಗೆ ಮುಂದೆ ಹೋದರೆ ನಾವು ವಾಟ್ರ್ ಹತ್ರ ಹೋಗ್ಬೋದು. ವಾಟ್ರ್ ಅಲ್ಲಿ ಕೆಳಗಡೆ ಟಚ್ ಮಾಡ್ಬೋದು. ಸೊ ಅಲ್ಲಿಗೆ ಇವಾಗ ನಮ್ಮ ಸವಾರಿ ಹೋಗ್ತಾ ಇದೆ. ರೇಂಜ್ ಎಲ್ಲಿ ಹೋಗ್ತಾ ಇದೆ ಸವಾರಿ? ಎಲ್ಲಿ ಹೋಗ್ತಾ ಇದ್ದೀವಿ? ನೀರ್ ಹತ್ರ ಹೋಗ್ತಾ ಇದ್ದೀವಿ. ನೀರು ಟಚ್ ಮಾಡೋಕ್ಕೆ ಆಗದ ಹತ್ರ ಹೋಗ್ತಾ ಇದ್ದೀವಿ. ಹಿಂಗೆ ಮಳೆ ಬಂದರೆ ಏನು ಮಾಡೋದು ರೇಯನ್? ಅಂಬ್ರೆಲ್ಲ ಇದೆಯಾ? ಹೇಳಿದೆ ಸದ್ಯ ಒಂದು ಅಂಬ್ರೆಲ್ಲ ಇದೆ. ಹಿಂಗಾದ್ರೂ ಸರ್ವೈವ್ ಆಗ್ಬೇಕು ಇವಾಗ. ಅದರಲ್ಲೇ 2 ಅಂಬ್ರೆಲ್ಲಾಸ್ ಇದೆ. ಅದು ತಂದಿರೋದು ನಾವು ಅದೇ ಅಂಬ್ರೆಲ್ಲ.
ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಟ್ಯೂಬಿಂಗ್, ಬಂದು ಹಂಗೆ ಫುಲ್ ಇಲ್ಲಿಂದ ಹಿಂಗೆ ಉದ್ದ ಹೋಗ್ಬಿಟ್ಟು ಎಂಡ್ ತನಕ ಹೋಗ್ತಾರೆ ಟ್ಯೂಬಲ್ಲಿ. ಅದು ಇರಬೇಕಾಗಿತ್ತು, ಇವಾಗ ನಿಮ್ಗೆ ತೋರಿಸ್ತಾ ಇದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಇಲ್ಲ ಅದು. ಅಲ್ಲಿಗೆ ನಮ್ಮದು ಎಲ್ಲೋರಾ ಗಾರ್ಜ್ದು ಒಂದು ಶಾರ್ಟ್ 1 ಡೇ ಪಿಕ್ನಿಕ್ ಮುಗೀತು. ನೋಡಿ ಇವನ್ನ ಮಳೆ ಬರ್ತಿಲ್ಲ ಆದರೂ ಕೊಡೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಲೋ. ಹಾಂ, ಬಟ್ ನೀವೇನೇ ಹೇಳಿ ಇವ್ರಿಗೆ ನಾನೊಂದು ಮೆಡಲ್ ಕೊಡಲೇಬೇಕು. ನನ್ನನ್ನು ಇಷ್ಟು ವರ್ಷ ಸಹಿಸ್ಕೊಂಡಿದ್ದಾರೆ, ಅದಕ್ಕೆ ಮೆಡಲ್ ಇಜ್ಜೆಂಡೆಲ್ಲ ಒಂಜಿ ಮಡಲ ಅಂಡ್ಲ ಕೊರಡೆ ಯಾರಿಗೊಂಜಿ. ನೇಚರ್ ಎಂಜಾಯ್ ಮಾಡೋರಿಗೆ ಇದು ಒಂದು ಸೂಪರ್ ಜಾಗ ಅಂತ ಹೇಳ್ಬೋದು. ಕೆನಡಿಯನ್ಸ್ ಹೆಂಗೆ ಅಂದರೆ ವಿಂಟರಲ್ಲಿ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಟು ಬಿ ಫ್ರ್ಯಾಂಕ್, ವಿಂಟರಲ್ಲೂ ಏನೇನೋ ಆ್ಯಕ್ಟಿವಿಟಿಗಳಿರುತ್ತೆ. ಸ್ನೋ ಅದರಲ್ಲಿ ಏನೇನೋ ಅದು ಇದು ಏನೇನೋ ಮಾಡ್ತಾರೆ. ಬಟ್ ಸ್ಟಿಲ್ ಈ ಸಮ್ಮರಲ್ಲಿ ಹೆಂಗೆ ಅಂದರೆ ಇವ್ರಿಗೆ ಬರೀ ಕ್ಯಾಂಪಿಂಗ್ ಮಾಡೋದು, ಈ ಥರ ಟ್ರಯಲ್ಸ್ ಎಲ್ಲ ಇದ್ದರೆ ಅದರಲ್ಲಿ ಹೈಕಿಂಗ್ ಹೋಗೋದು, ಈ ಥರ ನೀರಿದ್ದರೆ ಟ್ಯೂಬಿಂಗ್ ಅದು ಮಾಡೋದು. ಸೊ ಆ ಥರದ್ದೇ ಆ್ಯಕ್ಟಿವಿಟಿಗಳಲ್ಲೇ ಇರ್ತಾರೆ ಅವರು. ಅದನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಇವರು. ನೇಚರಲ್ಲಿ ವಾಕ್ ಹೋಗೋದು, ಹೈಕಿಂಗ್ ಹೋಗೋದೆಲ್ಲ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಸೊ ಇಲ್ಲಿ ಅದಕ್ಕೆ ಕರೆಕ್ಟಾಗಿ ಕೆನಡಾದಲ್ಲಿ ಈ ಥರ ಕನ್ಸರ್ವೇಷನ್ ಏರಿಯಾಗಳೇ ಜಾಸ್ತಿ ಇದೆ. ಹೈಕ್ ಹೋಗೋ ಅಂಥ ಜಾಗಗಳು ಈ ಥರದ್ದೇ ಹೈಯೆಸ್ಟ್ ಇರೋದಿಲ್ಲಿ. ಆ್ಯಂಡ್ ನಮಗೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಒಳ್ಳೆ ಚೆನ್ನಾಗಿರೋ ಸಿನಿಕ್ ಜಾಗಗಳಿಗೆ ಹೋಗಬೇಕು ಅಂದರೆ ಅದೆಲ್ಲ ಒಂದು 3 hour 4 hour ಜರ್ನಿ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲೆಲ್ಲೂ ಹೋಗಿಲ್ಲ ಇವತ್ತು. ಸದ್ಯಕ್ಕೆ ಜಸ್ಟ್ 1 hour, ಇದು ಟೊರೊಂಟೊಯಿಂದ ಒಂದು 1.5 hour 2 hour ಒಳಗಡೆ ಇಲ್ಲಿ ಬರ್ಬೋದು. ಸೊ ಇವತ್ತು ಇಲ್ಲಿಗೆ ಬಂದು ಒಂದು ಎಂಜಾಯ್ ಮಾಡಿದ್ವಿ ನಾವು. ಏನ್ ಶಿಗಿ ಇವತ್ತು ಖುಷಿ ಆಯ್ತಾ? ಮಜಾ ಬಂತಾ? ಒಟ್ಟು ಕಾರಲ್ಲಿ ಮಜಾ ಬಂತು. ಆಮೇಲೆ ಇಲ್ಲಿ ನಡ್ದು ಸುಸ್ತಾಯ್ತು. ಆಮೇಲೆ ನೀರು ನಡ್ದು ಖುಷಿ ಆಯ್ತು. ಹೌದಾ, ನೀರು ನೋಡಿದ್ಮೇಲೆ ಖುಷಿ ಆಯ್ತಾ? ಅವನಿಗೆ ಕಾರಲ್ಲಿ ಹೋಗಿದ್ದು ಖುಷಿ ಆಯ್ತಂತೆ. ಆಮೇಲೆ ಇಲ್ಲಿ ಬಂದು ನಡೆದು ಸುಸ್ತಾಯ್ತಂತೆ. ಮಾಡೋದು ನೋಡು, ಅಯ್ಯೋ. ಆಮೇಲೆ ನೀರು ನೋಡಿ ಖುಷಿ ಆಯ್ತಲ್ವಾ? ಸಾಕು ಎದ್ದೇಳು. ಸೊ ಇವಾಗ ಹೋಗೋಣ ಇನ್ನು ಮನೆಗೆ ಹಂಗಿದ್ರೆ. ಸೊ ಟೈಮ್ ಆಗಿದೆ 5:50. ಹಿಂದ್ಗಡೆ ಅಲ್ಲೊಬ್ರು ಸ್ನ್ಯಾಕ್ಸ್ ತಿಂದ್ಕೊಂಡು ಕೂತಿದ್ದಾರೆ. ಆ್ಯಂಡ್ ನಿಮಗೆ ಸ್ವಲ್ಪ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಂಡಿಯಾಗೂ ಇಲ್ಲಿಗೂ ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ನಿಮಗೆ ಡ್ರೈವ್ ಮಾಡ್ಬೇಕಾದ್ರೆ? ಏನು ಚೆನ್ನಾಗಿದೆ? ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇಟ್ಸ್ ಲೈಕ್ ಆಪೋಸಿಟ್ ಸೈಡ್ ಆಫ್ ಡ್ರೈವಿಂಗ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕೂತಿದೀವಿ, ಅಲ್ಲಿ ರೈಟ್ ಹ್ಯಾಂಡ್ ಸೈಡ್. ಇಂಡಿಯಾದಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ. ಆಮೇಲೆ ಈಸಿ ಆಗುತ್ತೆ, ಯಾಕಂದ್ರೆ ಇಲ್ಲೆಲ್ಲ ಮೋಸ್ಟ್ ಆಫ್ ದ ಕಾರ್ಸ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ಗೇರ್ ಹಾಕೋದೆಲ್ಲ ಇರೋದಿಲ್ಲ. ಆಮೇಲೆ ಇಲ್ಲಿ ರೂಲ್ಸ್ ಫಾಲೋ ಮಾಡ್ತಾ ಇದ್ರೆ ತುಂಬಾ ಈಸಿ ಆಗುತ್ತೆ. ಹೈವೇಸ್ ಅಲ್ಲಿ 100 ಅಂತ ಸ್ಪೀಡ್ ಲಿಮಿಟ್ ಇರುತ್ತೆ, ಅದನ್ನೇ ಮೇಂಟೈನ್ ಮಾಡ್ತಾ ಹೋಗ್ಬೇಕು. 100 ಮೇಲೆ ಎಲ್ಲ ಹೋದ್ರೆ ನಿಮಗೆ ಫೈನ್ ಹಾಕ್ತಾರೆ. ಸೊ ಅದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ಬೇಕು. ಹೈವೇನಲ್ಲಿ ವಿದಿನ್ ಸಿಟಿ ಲಿಮಿಟ್ಸ್ 40 to 50 km/h ಮೇಂಟೈನ್ ಮಾಡ್ತಾನೆ ಹೋಗ್ಬೇಕು. ಟ್ರಾಫಿಕ್ ಸೈನ್ಸ್ ಫಾಲೋ ಮಾಡ್ತಾ ಹೋದ್ರೆ ಈಸಿ ಆಗುತ್ತೆ. ಪ್ಲಸ್ ಇಂಡಿಯಾದಲ್ಲೂ ಇರುತ್ತಲ್ವಾ ಸ್ಪೀಡ್ ಲಿಮಿಟ್ಸ್, ಅಷ್ಟರಲ್ಲೇ ಹೋಗ್ಬೇಕು ಅಂತ ಮಾಡಲ್ಲ, ಅದೇ ಫಾಲೋ ಮಾಡೋದಿಲ್ಲ. ಇಲ್ಲೆಲ್ಲರೂ ನೀಟಾಗಿ ಟ್ರಾಫಿಕ್ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಮಾಡಿಲ್ಲ ಅಂದ್ರೆ ಅದಕ್ಕೆ ಹಂಗೆ ಡಬಲ್ ಫೈನ್ ಬೀಳುತ್ತೆ ಅಲ್ವಾ? ಲೈಸೆನ್ಸ್ ಇದಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ. ಸೊ ಅದರಿಂದ ಫಾಲೋ ಮಾಡ್ತಾರೆ ಎಲ್ಲಾರು. ಅಂಡ್ ಇಲ್ಲೇ ಕಲ್ತವ್ರಿಗೆ ಇನ್ನೂ ಈಸಿ, ಯಾಕಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ ಓಡ್ಸೋದೆಲ್ಲ. ತುಂಬಾ ಹತ್ರ ಎಲ್ಲ ಇರ್ತಾರೆ ಜನಗಳು. ಇಲ್ಲೇ ಡ್ರೈವಿಂಗ್ ಕಲ್ತು ಇಲ್ಲೇ ಬಿಡೋರಿಗೆ ತುಂಬಾ ಈಸಿ. ಬಟ್ ಇಂಡಿಯಾದಲ್ಲಿ ಬಿಟ್ಟೋರು ಅಭ್ಯಾಸ ಇರೋರಿಗೆ ಒಂದ್ ಸ್ವಲ್ಪ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ಕರೆಕ್ಟ್. ನಾವು JC ರೋಡಲ್ಲೆಲ್ಲ ಹತ್ರ ಬಿಡ್ತಾ ಇರ್ತೀವಿ, ಬೆಂಗಳೂರಲ್ಲಿ ಇರುತ್ತೆ ವೆಹಿಕಲ್ಸ್ ಎಲ್ಲ ತುಂಬಾ ಹತ್ರ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ. ಅಂಡ್ ಇಲ್ಲಿ ಇವಾಗ ಟ್ರಾಫಿಕ್ ಅಲ್ಲಿ ನಾವು ನಿಲ್ಸ್ಬೇಕಂದ್ರೂ ಫುಲ್ ಡಿಸ್ಟೆನ್ಸ್ ಅಲ್ಲಿ ನಿಲ್ಸ್ಬೇಕಲ್ವಾ ಗಾಡಿ, ಒಂದು ಗಾಡಿಯಿಂದ ಇನ್ನೊಂದು ಗಾಡಿ. ಅಂದ್ರೆ ಹೇಳ್ತಾರೆ ಮುಂದೆ ಟೈರ್ ಕಾಣ್ಬೇಕು, 3 to 4 seconds ಡಿಸ್ಟೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಸೊ ಹಂಗೆ ಅಲ್ಲೂ ಎಲ್ಲರೂ ಇಂಡಿಯಾದಲ್ಲೂ ರೂಲ್ಸ್ ಫಾಲೋ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ಮಾಡೋರು ಒಂದ್ ಸ್ವಲ್ಪ ಮಾಡೋಕ್ಕಾಗೋದು ಇಲ್ಲ, ಅಲ್ಲಿ ಜಾಸ್ತಿ ರೂಲ್ಸ್ ಫಾಲೋ, ಹಾಗೆ ಮಾಡೋರು ಸ್ವಲ್ಪ ಕಮ್ಮಿ. ಸೊ ಹಂಗೆ ಅಷ್ಟೇ. ಇಲ್ಲ ಅಂದ್ರೆ ಎಲ್ಲ ಸೇಮ್, ಇಂಡಿಯಾದಲ್ಲೂ ಕೆನಡಾದಲ್ಲೂ ಸೇಮ್ ಇರ್ತಾ ಇತ್ತು ರೂಲ್ಸ್ ಫಾಲೋ ಮಾಡಿದ್ರೆ. ಇದಾಗಿತ್ತು ಇವತ್ತಿನ ನಮ್ಮ ಒಂದು ಫುಲ್ ಡೇ. ಇನ್ನು ಮನೆಗೆ ಹೋಗಿ ಡಿನ್ನರ್ ಮಾಡಿ ಮಲ್ಗದೊಂದೇ ಕೆಲಸ ಅಲ್ಲ ರೇಯನ್ಶ್? ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ನಾನು ಚಿಪ್ಸ್ ತಿಂತಾ ಇರ್ತೀನಿ ಅಲ್ಲಿ ತನಕ. ನೀವೆಲ್ಲರೂ ಖುಷಿಯಾಗಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್. Look at the style.
ಇವಾಗ ನಾವು ಕಾರಲ್ಲಿ ಬರ್ತಾ